ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತು ಪುಷ್ಪದಿಂದ ಆವೃತರಾದ ಶ್ರೀಕೃಷ್ಣ ಅಂತ ಇವತ್ತಿನ ಅಲಂಕಾರ ನೋಡ್ಕೋತಾ ಬನ್ನಿ, ಪೂಜೆನೆಲ್ಲ ನೋಡ್ಕೋತಾ ಬನ್ನಿ. ಆಮೇಲೆ ಇವತ್ತಿನ ವ್ಲಾಗಲ್ಲಿ ನಾನು 2-3 ರೆಸಿಪಿ, ಆಮೇಲೆ ಮತ್ತು ಈ ಮಾವಿನ ಕಾಯಿಯನ್ನು ಹೇಗೆ ಸ್ಟೋರ್ ಮಾಡೋದು ಅದನ್ನೆಲ್ಲ ನೋಡ್ಕೋತಾ ಬರೋಣ. ನೋಡಿ, ಭೋಜನ ಶಾಲೆ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದರೆ ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ, ನೋಡ್ಕೋತಾ ಬನ್ನಿ. ಇವತ್ತಿನ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ. ಈಗ ಮಾವಿನ ಹಣ್ಣನ್ನು ಹೇಗೆ ಸ್ಟೋರ್ ಮಾಡಿರೋದು, ಒಂದು ಬೇಯಿಸಿ ಇಡದೆ. ಫಸ್ಟ್ ಏನು ಗೊತ್ತಾಯ್ತಂಗೆ, ನಮ್ಮ ಫ್ರೆಂಡ್ ಆಶಕ್ಕೆ ಇದ್ರಲ್ಲ, ಅವರೊಂದು ಸ್ವಲ್ಪ ಮಾವಿನ ಕಾಯಿ ತಂದು ಕೊಟ್ಟಿದ್ರು. ಮೊನ್ನೆ ಯುಗಾದಿಗೆ ಜೋರು ಗಾಳಿ ಮಳೆ ಬಂದ ಕಾರಣ ಮಾವಿನಕಾಯಿ ತುಂಬ ಬಿದ್ದಿತ್ತು. ಆದ ಕಾರಣ ತಂದು ಕೊಟ್ಟಿದ್ರು ನನಗೆ. ಅದನ್ನು ಈಗ ಫಸ್ಟ್ ಒರೆಸಿ ಹೀಗೆ ಹಾಕ್ಕೊಳ್ಬೇಕು ನಾವು. ಅದಕ್ಕಿಂತಲೂ ಮುಂಚೆ ಏನು ಗೊತ್ತಾ, ಒದ್ದೆ ಬಟ್ಟೆ ಮಾಡಿ ಒರೆಸ್ಕೋಬೇಕು. ಅದನ್ನ ತೊಳಿಬಾರ್ದು, ಹಾಳಾಗುತ್ತೆ ಬೇಗ. ಒಂದು ಪಾತ್ರೆ ಒಂದು 10 ಲೀಟ್ರಷ್ಟು ನೀರು ಕುದಿಸ್ಕೊಂಡು ಇಟ್ಕೊಳ್ಳಿ ನೋಡಿ. ಆನಂತರ ಕುದಿಸಿ ಆರಿಸಿಟ್ಕೋಬೇಕು. ಆನಂತರ ಅದಕ್ಕೊಂದು ಉಪ್ಪು, ಒಂದು ಬಾಟ್ಲಿಗೆ ಒಂದು 25-30 ಮಾವಿನಕಾಯಿಗೆ 1 ಪಾವಷ್ಟು ಉಪ್ಪು ಬೇಕಾಗತ್ತೆ. ಅದನ್ನ ಹಾಕಿ ಆಮೇಲೆ ಕುದಿಸಿ ಆರಿಸಿದ ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ. ಫುಲ್ ಅದು ಕವರ್ ಆಗಬೇಕು. ಇದು ಬೇಯಿಸದೆ ಹಾಕಿದ್ದು, ಬೇಯಿಸಿಲ್ಲ ಇದನ್ನ. ಇದು ಏನು ಗೊತ್ತಾ, ಲಾಸ್ಟ್ ವ್ರತಕ್ಕೆ ನಮಗೆ ಈ ಬೇಳೆ ವ್ರತ, ದ್ವಿದಳ ವ್ರತ ಬರುತ್ತಲ್ವ, ಅದಕ್ಕೆ ಇದು ಬೇಕಾಗತ್ತೆ. ಆ ನಂತರ ಬೇಯಿಸಿ ಹಾಕೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಚಟ್ನಿ ಮಾಡುವ ನಮ್ಮನೆ ಎಲ್ಲನೂ ಒಂದೇ. ಮುಂಚಿನ ಕಾಲದಲ್ಲಿ ಊರಲ್ಲೆಲ್ಲ ಆಮ್ಚೂರು ಪುಡಿ, ಆಮೇಲೆ ಅನ್ಸೀಸನಲ್ ಮಾವಿನ ಕಾಯಿ ಎಲ್ಲ ಸಿಗ್ತಾ ಇರಲಿಲ್ಲ. ಈಗ ಎಲ್ಲ ಕಡೆ ಸಿಗುತ್ತೆ. ಆದರೂ ಈ ಕಾಟು ಮಾವಿನ ಹಣ್ಣು ಸಿಗೋದಿಲ್ಲ, ಮಾವಿನಕಾಯಿ ಸಿಗೋದಿಲ್ಲ. ಇದೇ ಥರ ಹಣ್ಣನ್ನು ಹಾಕೋದು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೇನೆ. ಯಾಕೆಂದರೆ ಈಗ ಇನ್ನು ಹಣ್ಣಾಗಲಿಕ್ಕೆ ಶುರು ಆಗಿಲ್ಲ ಅದು ನೋಡಿ. ಫುಲ್ ಹಾಕಿ ಈ ಥರ ಹಾಕಿ ಇದನ್ನ ಮುಚ್ಚಿಡಬೇಕು ನೋಡಿ. ಹಾಕಿ ಮುಚ್ಚಿಡಬೇಕು. ಇದು ಏನು ಗೊತ್ತಾ, 2-3 ವರ್ಷ ನನ್ನ ಹತ್ರ ಮೊನ್ನೆ ತನಕ ಅದು 3 ವರ್ಷದ ಹಿಂದಿದ್ದು ಇತ್ತು. ಅದನ್ನು ಯಾರಿಗೂ ಕೊಟ್ಟು ಖಾಲಿ ಮಾಡಿದೆ ಅಷ್ಟೇ. ತುಂಬ ದಿವಸ ಎಷ್ಟು ಸಲ ತಿನ್ಬೋದು ಅಂತ ಅಂದ್ಬಿಟ್ಟು ಈಗ ಈ ಮಾವಿನ ಕಾಯಿ ಕೂಡ ಯಾರಿಗಾರು ಕೊಟ್ಟು ಹೋಗುತ್ತೆ ನೋಡಿ. ಈಗ ಇದನ್ನ ಏನು ಗೊತ್ತಾ, ಚೆನ್ನಾಗಿರೋದು ನೋಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಹಾಳಾಗಿದ್ದೆಲ್ಲ ಹಾಕಿದರೆ ಅದು ಕೆಟ್ಟೋಗುತ್ತೆ, ಒಂದು ಗಾಯ ಕೂಡ ಇರಬಾರ್ದು ನೋಡಿ. ಈ ಥರ ನೀಟಾಗಿರೋದನ್ನು ನೋಡಿ ಹೆಕ್ಕಿ ಹಾಕಬೇಕು ನಾವು. ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಆನಂತರ ಒಂದು ಸ್ಟೀಮರ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನಾನು. ಸ್ಟೀಮಲ್ಲಿ ಬೇಯಿಸಬೇಕು. ಸ್ಟೀಮಲ್ಲಿ ಬೇಯಿಸಿದ್ರೂ ಆಗುತ್ತೆ, ಕುದಿಯುವ ನೀರೇ ಹಾಕಿ 1-2 ನಿಮಿಷ ಬಿಟ್ಟರೂ ನಡೆಯುತ್ತೆ. ಯಾವ ಥರ ಬೇಕಾದರೂ ನಡೆಯುತ್ತೆ. ನಾನು ಲಾಸ್ಟ್ ಟೈಮ್ ಒಂಥರ ತೋರಿಸ್ದೆ, ಈ ಟೈಮ್ ಒಂಥರ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೋಡಿ. ಒಂದು ಸ್ವಲ್ಪ ಅದರ ಕಲರ್ ಬೇರೆ ಆದರೆ ಸಾಕು ಮಾವಿನಕಾಯಿದ್ದು. ಆನಂತರ ತೆಗೆದು ಎಲ್ಲ ಒಂದು ಬಾಟ್ಲಿಗೆ ಹಾಕಿಡ್ತಾ ಬನ್ನಿ. ಈ ಬೇಯಿಸಿದ ಮಾವಿನಕಾಯಿ ಇದೆಯಲ್ಲ, ಫಸ್ಟ್ ನಾವು ಶಾಖಾ ವ್ರತಕ್ಕೆ ಇದು ನಡೆಯುತ್ತೆ. ಆನಂತರ ಲಾಸ್ಟ್ ಇದು ದ್ವಿದಳ ವ್ರತಕ್ಕೆ ಇದು ನಡೆಯೋದಿಲ್ಲ. ಅದಕ್ಕಿಂತ ಮುಂಚೆ ಇದನ್ನ ಖಾಲಿ ಮಾಡಬೇಕು. ಇದೇನು ಗೊತ್ತಾ, ಫಸ್ಟ್ ನಾವು ಶಾಖಾ ವ್ರತಕ್ಕೆ ಹೆಸರು ಬೇಳೆ ನಡೆಯುತ್ತಲ್ವ, ಅದಕ್ಕೆಲ್ಲ ಇದನ್ನ ಹಾಕ್ಕೊಂಡು ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಇದೇ ಥರ ಬಾಟ್ಲಿಗೆ ಹಾಕಿ ಇಟ್ಕೊಳ್ಳಿ. ಒಂದೆಷ್ಟು 15 ಮಾವಿನಕಾಯಿ ಇತ್ತು, ನೋಡ್ಬೋದು ನೀವು ಬೇಯಿಸಿದ್ದು. ಇದಕ್ಕೆ 1 ಲೋಟೆಯಷ್ಟು, ಒಂದು ಅಂದಾಜಲ್ಲಿ 1 ಲೋಟೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಆನಂತರ ಕುದಿಸಿ ಆರಿಸಿದ ನೀರು ಇದಕ್ಕೂ ಹಾಕ್ಕೊಳ್ಬೇಕು. ಆನಂತರ ಮಾವಿನಕಾಯಿ ಚಟ್ನಿ ಮಾಡಬೇಕಿದ್ರೆ ಇದಕ್ಕೆ ಜಾಸ್ತಿ ಉಪ್ಪು ಹಾಕಬೇಕು ಅಂತ ಹೇಳಿ ಏನಿಲ್ಲ ನೋಡಿ. ಈ ಥರ ಸ್ವಲ್ಪ ಈಗ ಮಗಚಿಕೊಂಡ್ರೆ ಸರಿ, ಏನು ತೊಂದರೆ ಇಲ್ಲ. ನಾನು ಪುಡಿ ಉಪ್ಪು ಹಾಕಿರೋದು. ಕಲ್ಲುಪ್ಪು ಹಾಕಿದ್ರು ಸ್ವಲ್ಪ 1-2 ದಿವಸ ಮಗಚಿಟ್ರೆ ಅದು ಇದಾಗತ್ತೆ. ಕೆಲವರು ಉಪ್ಪು ಹಾಕದೆ ಕೂಡ ಇಡೋರು ಇರ್ತಾರೆ, ಉಪ್ಪು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು. ತುಂಬಾ ಹುಳಿ ಇದೆ ನೋಡಿ, ಯಾವ ಥರ ಆಗಿದೆ ಅಂತ ನೋಡ್ಬೋದು. ಇದು ಬೇಯಿಸದೆ ಹಾಕಿರೋದು, ಇದು ಬೇಯಿಸಿ ಹಾಕಿರುವಂಥದ್ದು ಕುಕ್ಕುಡಿದು. ಇದರದ್ದೊಂದು ಚಟ್ನಿ ಮಾಡೋಣ ಇವತ್ತು ನೋಡಿ. 2 ತೆಗೆದು ಹೇಗೆ ಚಟ್ನಿ ಮಾಡೋದು ಅಂತಲೂ ನೋಡ್ಕೊಳ್ಳೋಣ. ನಮ್ಮ ಮನೆಯ ಮರಿಗಳು ನೋಡಿ ಎಷ್ಟು ಗಲಾಟೆ ಮಾಡ್ತಿದೆ, ಅವಕ್ಕೆ ಹಾಲು ಬೇಕಂತೆ ನೋಡಿ. ಈಗ 2 ಮಾವಿನಕಾಯಿದ್ದು ಚಟ್ನಿ ಮಾಡೋಣ. ಇದು ಏನು ಗೊತ್ತಾ, ಕಾಟು ಮಾವಿನದ ಕಾಯಿ ಆದ ಕಾರಣ ಜಾಸ್ತಿ ಪಲ್ಪ್ ಬರೋದಿಲ್ಲ ಇದರಲ್ಲಿ.
ಪಲ್ಪು ಸ್ವಲ್ಪ ಕಡಿಮೆ ಇರುತ್ತೆ, ನೀರಾಗಿರುತ್ತೆ, ಬಟ್ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ಇದು ಒಂದು ಸ್ವಲ್ಪ ಮಾಡ್ಕೊಂಡು ತಿಂದು ನೋಡಿ, ಒಂದು ತುತ್ತು ಅನ್ನ ಜಾಸ್ತಿನೇ ಹೊಟ್ಟೆಗೆ ಹೋಗುತ್ತೆ, ಬೇಗ ಹಸಿವೆ ಕೂಡ ಆಗುತ್ತೆ. ಈ ಚಟ್ನಿನ ಮಾಡಿಕೊಂಡು ತಿಂದರೆ ನೋಡಿ. ಇದನ್ನ ಇಟ್ಕೋಬೇಕು, ಇದೊಂದು 2 ವರ್ಷ ಆದರೂ ಬರುತ್ತೆ ನಮಗೆ ನೋಡಿ. ಈಗ ಚಟ್ನಿ ಹೇಗೆ ಮಾಡು ಅಂತ ನೋಡೋಣ. ಫಸ್ಟ್ ನೋಡಿ, ಇದರ ಸಿಪ್ಪೆ ತೆಗೆದು, ಈಗೇನು ಗೊತ್ತಾ, ನಿನ್ನೆ ಹಾಕಿ 1 ದಿವಸ ಕೂಡ ಆಗಿರಲಿಲ್ಲ, ಅದಕ್ಕೆ ಸಿಪ್ಪೆ ಸ್ವಲ್ಪ ಇದು ನಾರು ಇದೆ. 2 ದಿವಸ ಅಥವಾ ಒಂದು ತಿಂಗಳು ಬಿಟ್ಟರೆ ಇದು ನೀಟಾಗಿ ಸಿಪ್ಪೆ ಕೂಡ ಹಾಕಲಿಕ್ಕಾಗತ್ತೆ. ಸಿಪ್ಪೆ ಏನು ಕಹಿ ಬರೋದಿಲ್ಲ, ಬಂದರೆ ತೆಗೆದಿಟ್ಬಿಡಿ ಅಷ್ಟೇ. ಕೊರಟು ಹಾಕ್ಕೊಳ್ಳಿ, ತುಂಬಾ ಅದ್ಭುತವಾಗಿರುತ್ತೆ ಅದರದ್ದು. ಈ ಒಂದು ಮಾವಿನಕಾಯಿ ಚಟ್ನಿ ಇದ್ದರೆ ನೋಡಿ, ಎಷ್ಟು ಬೇಕಾದ್ರೆ ನಾವು ಊಟ ಮಾಡ್ಬೋದು, ಅದೊಂದು ನೆನಪಿಟ್ಕೊಳ್ಳಿ, ಅಷ್ಟು ರುಚಿಯಾಗಿರುತ್ತೆ ಇದು. ಇದಕ್ಕೆ ಬೆಲ್ಲ ನೀವು ಎಷ್ಟು ಬೇಕೋ ಅಷ್ಟು ಹಾಕಿ, ಬೆಲ್ಲ ಮತ್ತು ಖಾರ ನಿಮಗೆ ಎಷ್ಟು ಅನುಕೂಲ ಉಂಟು ಅಷ್ಟು ಹಾಕಿ. ನಾನು ಸ್ವಲ್ಪ ಹಾಕಿದ್ದಂತ ಕಡಿಮೆ ಆಗಿ ಇನ್ನೊಂದು ಸಲ ಹಾಕ್ಕೊಂಡೆ. ಆ್ಯಕ್ಚುಲಿ ನನ್ನ ಹತ್ರ ಪತಂಜಲಿ ಅವ್ರದ್ದು ಪುಡಿ ಬೆಲ್ಲ ತಂದಿದ್ದು ಖಾಲಿಯಾಗಿತ್ತು, ಅಂಗಡಿಯಲ್ಲೂ ಸಿಗಲಿಲ್ಲ. ಅದಕ್ಕೆ ನಾನು ಈ ಬಿಳಿ ಬೆಲ್ಲ ತಂದಿದ್ದೆ. ಇಲ್ಲ, ನಾನು ಈ ಬಿಳಿ ಬೆಲ್ಲ ತರೋದೇ ಇಲ್ಲ, ತುಂಬ ಅಪರೂಪ ತರೋದು. ನೋಡಿ, ಇದನ್ನ ಕರಗಿಸಿ ಆದ ನಂತರ ಅದಕ್ಕೆ ನೀವು ಉಪ್ಪು ನೋಡಿಕೊಂಡು ಹಾಕಿ, ಯಾಕೆಂದರೆ ಉಪ್ಪು ಇರುತ್ತೆ ಅದರಲ್ಲಿ. ಉಪ್ಪು, ಇಂಗು ಒಂದೊಂದೇ ಹಾಕಿ ಕರಗಿಸ್ತಾ ಬನ್ನಿ. ಆನಂತರ ಒಗ್ಗರಣೆ ತುಂಬ ಚೆನ್ನಾಗಾಗತ್ತೆ. ಕೆಲವರು ಏನು ಗೊತ್ತಾ, ಇದರ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋತಾರೆ. ಬೆಳ್ಳುಳ್ಳಿ ಬೇಡ ಅಂತ ನೋಡಿ, ಸಾಸಿವೆ, ಉದ್ದಿನಬೇಳೆ, ಇಂಗು, ಕಾಯಿ ಮೆಣಸು ಸ್ವಲ್ಪ ಜಾಸ್ತಿ ಬೇಕು, ಖಾರ ಜಾಸ್ತಿ ಬೇಕು, ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವಿನ ಸೊಪ್ಪು, ಇಂಗು ಇದೆಲ್ಲ ಬೇಕು. ಕೆಲವರು ಏನು ಗೊತ್ತಾ, ಇದಕ್ಕೆ ಹಸಿ ಈರುಳ್ಳಿ ಕೂಡ ಹಾಕ್ಕೊಳ್ತಾರೆ, ಅದು ನಿಮ್ಮ ಇಷ್ಟ. ಹಸಿ ಈರುಳ್ಳಿ ಹಾಕಿದರೆ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಕರಿಬೇವಿನ ಸೊಪ್ಪು, ಇಂಗು ಇಷ್ಟು ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಸೂಪರ್ ಆಗಿರುತ್ತೆ. ಇನ್ನೊಂದು ಸಲ ನಾನು ಕಾಯಿ ಹಾಕಿ ಚಟ್ನಿ ಮಾಡೋದನ್ನು ತೋರಿಸ್ತೇನೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಸೀಸನ್ ಅಲ್ವಾ, ಹಣ್ಣು ಸಿಗಬೇಕಿದೆ, ಇನ್ನಿದೆಲ್ಲ ಬೇಡ. ಇನ್ನು ಸೀಸನ್ ಮುಗ್ದ ನಂತರ ಚಟ್ನಿ ಮಾಡಿ ತೋರಿಸ್ತೇನೆ ನಿಮಗೆ. ಎಷ್ಟು ಅದ್ಭುತವಾಗಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿದೆ. ಎಣಿಸ್ಬೇಕಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಈಗ ಮಾವಿನಕಾಯಿದು ಮೆಣಸ್ಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ನೋಡೋಣ. ಇದು ಕೊರಟು ಸಮೇತ ಹಾಕುವಂಥದ್ದು. ಸ್ವಲ್ಪ ಚಿಕ್ಕದು, ಈ ಕಾಟು ಮಾವಿನಲ್ಲಿ ದೊಡ್ಡದು ಚಿಕ್ಕದಿರುತ್ತಲ್ವ, ಸ್ವಲ್ಪ ಚಿಕ್ಕದಾದರೆ ಬೆಟರು. ಸಿಕ್ಕಿಲ್ಲ ಅಂತಂದರೆ ಇದ್ದದ್ರಲ್ಲಿ ಹಾಕ್ಕೊಳ್ಬೋದು. ಇದು ಕಾಟು ಮಾವಿನ ಹಣ್ಣಲ್ಲಿ ಮಾತ್ರ ಹಾಕುವಂಥದ್ದು. ನಮ್ಮಮ್ಮ ಹೇಳಿಕೊಟ್ಟ ರೆಸಿಪಿ ಇದೆ. ಆ್ಯಕ್ಚುಲಿ ನಾವು ಅಡಂಗಾಯಿ ಉಪ್ಪಿನಕಾಯಿ ಹಾಕ್ತೀವಲ್ಲ, ಅದರಲ್ಲೇ ಸ್ವಲ್ಪ ಚೇಂಜ್ ಇರುವಂಥದ್ದು. ಈ ಥರ ಕೆತ್ತೆ ಹಾಕಿಬಿಟ್ಟು ಕೊರಟು ಕೂಡ ಅದಕ್ಕೇ ಹಾಕಬೇಕು. ಕರೆಕ್ಟಾಗಿ ನೋಡಿಕೊಳ್ಳಿ. ಆ ನಂತರ ನೋಡಿ, ಇದಿಷ್ಟು ನೋಡಿ, ಕೊರಟು ಸಮೇತ ಇದ್ದರೆ ನೋಡಿ ಈ ಥರ ಅದು ಚೀಪಿಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈಗ ಒಂದು ಬಾಣಲಿಗೆ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಳ್ಳಿ. 1 ಚಮಚೆ ಮೆಂತೆ, ಆಮೇಲೆ 4 ಚಮಚೆ ಕಾಳು ಮೆಣಸು ಅಂದರೆ ಕರಿಮೆಣಸು ಹಾಕ್ಕೊಳ್ಬೇಕು ಅಂತ, 1 ಚಮಚೆ ಜೀರಿಗೆ, 4 ಚಮಚೆ ಸಾಸಿವೆ. ಇಷ್ಟೆಲ್ಲ 1/1 ಹಾಕ್ಕೊಂಡು, ಯಾಕಂದರೆ 4 ಚಮಚೆ ಕಾಳು ಮೆಣಸಿಗೆ 4 ಚಮಚೆ ಸಾಸಿವೆ, 1 ಚಮಚೆ ಜೀರಿಗೆ, 1 ಚಮಚೆ ಮೆಂತೆ, ಇಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ. ಆನಂತರ ಅದಕ್ಕೆ ಏನು ಗೊತ್ತಾ, ಮೆಣಸು, ಮಾಮೂಲಿ ಕೆಂಪು ಮೆಣಸು, ಸ್ವಲ್ಪ ಇಂಗು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳಿ. ನೋಡಿ, ಜೀರಿಗೆ 1 ಚಮಚೆ. ನಾನು ಅಷ್ಟು ಮಾವಿನಕಾಯಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಇದಂತೂ ತುಂಬಾ ಚೆನ್ನಾಗಾಗುತ್ತೆ ಆ ಪೆಪ್ಪರ್ ಹಾಕಿರೋದ್ರಿಂದ. ನೋಡಿ, ಈಗ ನೋಡಿ, ಇದಕ್ಕೆ ಕೆಂಪು ಮೆಣಸು ಹಾಕ್ಕೊಂಡೆ ನಾನು, ಹುರಿದಿಟ್ಟಿದ್ದೇ ಇತ್ತು ನನ್ನ ಹತ್ರ. ಆನಂತರ ನೋಡಿ, ಅದಕ್ಕೆ ಇನ್ನು ಹಾಕಬೇಕಾಗಿರೋದು ಉಪ್ಪು, ಇದು ಚಟಪಟ ಅನ್ನೋದು ಕಾಣ್ತಿರ್ಬೋದು ನಿಮಗೆ, ಅದರಲ್ಲಿ ಅದು ಕೇಳಿಸುತ್ತೆ ನೋಡಿ. ಸ್ವಲ್ಪ ಅರಶಿನ, 4 ಚಮಚೆ ಉಪ್ಪು, 4 ಚಮಚೆ ಅಲ್ಲ, ಒಂದು ಕಪ್ಪಷ್ಟು ಉಪ್ಪು ಹಾಕಿದ್ದೀನಿ ನಾನು. ಆಮೇಲೆ ಕಡಿಮೆ ಆಯಿತು ಅಂತ ಮತ್ತೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಖಾರ ನಿಮಗೆ ಬೇಕಾದಂಗೆ ಹಾಕ್ಕೊಳ್ಳಿ. ಹುಳಿ ಇದ್ದಷ್ಟು ಉಪ್ಪು ಜಾಸ್ತಿ ಬೇಕಾಗತ್ತೆ.
ನೋಡಿ. ಆನಂತರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಅದನ್ನ. ಈಗ ನೋಡಿ ಮಾವಿನಕಾಯಿನ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡೆ, ನನಗೆ ಹಿಡಿಸ್ತಿಲ್ಲ ಅಂತ ಗೊತ್ತಾಯಿತು. ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಟ್ಲಿಗೆ ತುಂಬಿಸಿಟ್ಕೊಳ್ಳಿ. ಈಗ ನಿಮಗೆ ಇದು ಈ ಥರ ಕಾಣಿಸುತ್ತೆ. ಇದು ಕರೆಕ್ಟಾಗಿ ನೆಂದಾಗ ಉಪ್ಪಲ್ಲೆಲ್ಲ ಕಪ್ಪಾಗಿಬಿಡುತ್ತೆ, ಡಾರ್ಕ್ ಬ್ರೌನ್ ಆಗಿಬಿಡುತ್ತೆ. ಇದು ಒಂದು ದಿವಸ ಬಿಟ್ಟು ಇದನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕುಚ್ಚಿಗೆ ಅಕ್ಕಿ ಗಂಜಿ ಮಾಡ್ತೀವಲ್ವ, ಅದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಬಾಟ್ಲಿಗೆ ತುಂಬಿಸ್ಕೋತಾ ಇದ್ದೀನಿ, ಕಾಣ್ಬೋದು ನೀವು. ಆನಂತರ ಇದೇ ಒಂದು ವಿಡಿಯೋದಲ್ಲಿ ಒಂದು ಸಾರು ಮಾಡೋದು ತೋರಿಸಿದ್ದು, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ, ಇದು ತುಂಬಿಸಿದ ನಂತರ ಒಂದು ಸೌಟಿಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಎರಡರಲ್ಲಿ ಒಂದು ಹಾಕ್ಕೊಳ್ಳಿ. ಅದು ಕುದಿಯುವ ಹಂತಕ್ಕೆ, ಹೊಗೆ ಆಡುವ ಹಂತಕ್ಕೆ ಬಂದ ನಂತರ ಆಫ್ ಮಾಡೋದಕ್ಕೆ ಇಂಗು ಹಾಕಿ ತೆಗೆದಿಟ್ಬಿಡಿ. ಆಮೇಲೆ ಅದು ಆರಬೇಕು. ನೋಡಿ, ಈ ಥರ ಆರಿದ ನಂತರ ಅದರ ಮೇಲೆ ಹಾಕಿ ಮುಚ್ಚಿಟ್ಬಿಡಿ. ಒಂದು 2 ಸಲ ಅದನ್ನ ಮೇಲೆ ಕೆಳಗೆ ಮಾಡಿ, ಬಾಟ್ಲನ್ನೇ ತಿರುಗಿಸಿ ಮೇಲೆ ಕೆಳಗೆ ಮಾಡಿದರೂ ನಡೆಯುತ್ತೆ. ಮಾಡಿ 2 ದಿವಸ ಬಿಟ್ಟು ಈ ಉಪ್ಪಿನಕಾಯಿನ ತಿನ್ಬೋದು. 1 ದಿವಸ ಬಿಟ್ಟರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಉಪ್ಪು ಎಳ್ಕೊಂಡಿರುತ್ತೆ ಅಂತ ಅಷ್ಟೇ. 2 ದಿವಸ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಆನಂತರ ಈಗ ಮಾವಿನ ಹಣ್ಣಿನ ಸಾರು ಮಾಡೋಣ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು. ನನ್ನ ಸ್ವಲ್ಪ ಮಾವಿನ ಇದು ಕಾಯಿ ತಂದಿದ್ದಾರೆ, ಹಣ್ಣಾಗಿರೋದು ಇತ್ತು, ಸ್ವಲ್ಪ ಹುಳಿನೇ ಇತ್ತು, ಮತ್ತು ಸ್ವಲ್ಪ ಕಸಿದು ಮಾವಿನಕಾಯಿ ಇತ್ತು. ಕಸಿ ಮಾವಿನಕಾಯಿ ಅಂತ ಹೇಳ್ತೀವಿ. ಅದಷ್ಟು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ, ಸಿಪ್ಪೆ ಎಲ್ಲ ಬಾಡ್ದಂಗೆ ಇತ್ತು. ಆರ್ಟಿಫಿಷಿಯಲ್ ಕೆಮಿಕಲ್ ಹಾಕಿ ಈಗ ಹಣ್ಣು ಮಾಡ್ತಾರೆ ನೋಡಿ, ಅಂಥ ಹಣ್ಣು ಅದು, ಯುಗಾದಿಗೆ ತಂದಿರುವಂಥದ್ದು. ಅದನ್ನ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಸಾರು ಮಾಡಿದೆ. ಎಲ್ಲ ಅದರ ತಿರುಳು ಇದೆಯಲ್ಲ ಎಲ್ಲ ತೆಕ್ಕೊಳ್ಳಿ. ಆನಂತರ ಗೆಣಸು 1-2 ಬೇಯಿಸಿಟ್ಕೊಂಡಿದ್ದೆ, ನೀವು ನೋಡ್ಬೋದು. ಗೆಣಸನ್ನು ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಳ್ಳಿ. ಆನಂತರ ನೋಡಿ ಎಲ್ಲನೂ ಒಟ್ಟಿಗೆ, ಈ ಮಾವಿನ ಹಣ್ಣಿನ ಪಲ್ಪು, ಗೆಣಸು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದಕ್ಕೆ ನೋಡಿ ಇನ್ನೊಂದು 3-4 ಕಾಯಿ ಮೆಣಸು ಖಾರಕ್ಕೆ ತಕ್ಕ ಹಾಗೆ, ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಆಮೇಲೆ ಉಪ್ಪು, ಇಂಗು ಬೇಕಾದ್ರೆ ಆನಂತರ ಹಾಕಿದರೂ ನಡೆಯುತ್ತೆ. ಹಾಕಿ ಎಲ್ಲನೂ ಹಾಕಿ ನೋಡಿ, ಶುಂಠಿ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಉಪ್ಪು, ಎಲ್ಲನೂ ಹಾಕಿ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಳ್ಳಿ. ಇಂಗು ಹಾಕ್ಕೊಂಡಿದ್ದೀನಿ ನೋಡ್ಬೋದು, ಒಂದು ಅರ್ಧ ಚಮಚೆಯಷ್ಟು. ಇದಕ್ಕೆ ಇಂಗಿನೇ ತುಂಬ ಚೆನ್ನಾಗಾಗಿರೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನು ಬೇಡ ಇದಕ್ಕೆ. ಇದನ್ನ ಎಲ್ಲ ಹಾಕಿ ನೀರು ಹಾಕಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ಮಾಡಿ ಅದನ್ನ ಕುದಿಸ್ಕೋಬೇಕು. ಕೃಷ್ಣ ಮಠದಲ್ಲಿ ಮಾರ್ತಾರೆ ಆಯಿತಾ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸೂಪರಾಗಿರುತ್ತೆ. ಒಂದು ಸಲ ಮಾಡಿ ನೋಡಿದ್ನ. ಇದು ಗೆಣಸು ಹಾಕುವ ಉದ್ದೇಶ ಏನು ಗೊತ್ತಾ, ಇಲ್ಲಿ ತುಂಬ ನೀರಿರುತ್ತೆ, ಇದು ಗೆಣಸು ಹಾಕಿದರೆ ಸ್ವಲ್ಪ ದಪ್ಪ ಬರುತ್ತೆ ಅಂತ ಅಷ್ಟೇ. ಗೆಣಸು ಇಲ್ಲ ಬೇಡ ಅಂತನೋರು ತೊಗರಿ ಬೇಳೆನ ಬೇಯಿಸಿ ಕೂಡ ಇದಕ್ಕೆ ಹಾಕೋಬೋದು, ತುಂಬಾ ಚೆನ್ನಾಗಾಗುತ್ತೆ ಇದು. ಸ್ವಲ್ಪ ಅರಿಶಿನೂ ಹಾಕ್ಕೊಳ್ಳಿ ಅದಕ್ಕೆ. ಆನಂತರ ಬೆಲ್ಲ ಹಾಕಿ ಮಾಮೂಲು ನೋಡಿ ಕುದಿಯೋಕ್ಕೆ ಬಿಡಿ. ಒಂದು ಬೆಲ್ಲ ಹಾಕಿದ ನಂತರ ಇಲ್ಲಿ ಬೇಕಾದರೆ 1-2 ಪೀಸು ಕರಿಬೇವಿನ ಸೊಪ್ಪು ಕುದಿಯುವಾಗ ಹಾಕ್ಬೋದು. ಗೆಣಸು ಸ್ವಲ್ಪ ಇದ್ದರೂ ತುಂಬ ಚೆನ್ನಾಗಾಗತ್ತೆ. ಮತ್ತು ಹುಳಿ ಇದ್ದ ಮಾವಿನ ಹಣ್ಣಿಗೆ ಸ್ವಲ್ಪ ಗೆಣಸು ಹಾಕಿದರೆ ಹುಳಿನ ಸ್ವಲ್ಪ ಕಡಿಮೆ ಮಾಡುತ್ತೆ. ಆನಂತರ ನೋಡಿ ಇದು ಒಗ್ಗರಣೆ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ, ಜೀರಿಗೆ ಹಾಕಿ, ಕರಿಬೇವಿನ ಸೊಪ್ಪು, ಇಂಗು ಹಾಕಿ ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು. ಇದು ಆ್ಯಕ್ಚುಲಿ ಉಡುಪಿದು ಸಿಗ್ನೇಚರ್ ರೆಸಿಪಿ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಭರತ ಅಂತ ಮಾಡ್ತಾರೆ, ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೇನೆ. ತುಂಬಾ ಚೆನ್ನಾಗಾಗುತ್ತೆ. ಎಲ್ಲ ಫಂಕ್ಷನ್ ಊಟ ಮಾಡಿ ಹೊಟ್ಟೆ ಫುಲ್ಲಾಗಿರುತ್ತೆ ನೋಡಿ, ಆವಾಗ ಅದು ಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಸಾರು ರೆಡಿ ಆಯಿತು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ನೋಡಿ ಹಾಕ್ಕೊಡು, ಬಿಸಿ ಇತ್ತು ಅನ್ನ, ನನಗೆ ಅದು ಹಾಕ್ಕೊಡು ತಿನ್ನಲಿಕ್ಕೆ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.